ಮಂಗಳೂರು ಸ್ಮಾರ್ಟ್ ಸಿಟಿ ಸಾಲಿಗೆ ಸೇರಿದ್ದರೂ ಅಭಿವೃದ್ಧಿ ಮಾತ್ರ ಕುಂಠಿತವಾಗಿದೆ. ಕರಾವಳಿ ಉತ್ಸವ ಮೈದಾನದ ಎದುರುಗಡೆ ನೀರಿನ ಪೈಪ್ ಅಳವಡಿಕೆಯ ಕಾಮಗಾರಿ ಪ್ರಾರಂಭವಾಗಿದ್ದು 2 ಬಾರಿ ಅಗೆದ ಪೈಪ್ಗಳನ್ನೇ ಮತ್ತೆ ಅಗೆದು ಹಾಕುತ್ತಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು ಸ್ಮಾರ್ಟ್ ಸಿಟಿಗೆ ಕೈಗನ್ನಡಿ ಹಿಡಿದಂತಿದೆ. ಮಂಗಳೂರು ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದರೆ ಅಧಿಕಾರಿಗಳು ಮತ್ತು ಆಡಳಿತಾರೂಢ ಪಕ್ಷಗಳು ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ಮೂಲಕ ಬುದ್ಧಿವಂತರ ಜಿಲ್ಲೆಗೆ ಮಂಕು ಬೂದಿ ಎರಚಿದಂತಾಗಿದೆ. ನಗರದ ಒಳಭಾಗದಲ್ಲಿರುವ ಕಾಂಕ್ರೀಟ್ ರಸ್ತೆಗಳನ್ನು ಅಗೆಯುವ ಕೆಲಸ ಪ್ರಾರಂಭವಾಗಿದ್ದು ಲಾಲ್ಬಾಗ್ನಿಂದ ಲೇಡಿಹಿಲ್, ಲಾಲ್ಬಾಗ್ ನಾರಾಯಣಗುರು ಸರ್ಕಲ್ ತನಕ ಅಗೆಯುವುದು ಪ್ರಾರಂಭಿಸಿ 1 ತಿಂಗಳು ಹಿಡಿದರೂ ಇನ್ನೂ ಕಾಮಗಾರಿ ಕುಂಟುತ್ತಾ ಸಾಗುತ್ತಿದೆ. ಇದರಿಂದ ಆ ಭಾಗದಲ್ಲಿ ಸಂಚರಿಸುವ ವಾಹನ ದಟ್ಟಣೆಗೆ ಅಡಚಣೆಯಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ಕಾರಣವಾಗಿದೆ. ಒಂದು ಕಡೆ ಪೈಪ್ಗಳ ರಾಶಿ, ಅಗೆದ ಮಣ್ಣುಗಳ ರಾಶಿ, ಅರೆಬರೆ ಕಾಮಗಾರಿ ದೃಶ್ಯ ಕಾಣಸಿಗುತ್ತವೆ. ಈ ಕುರಿತು ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಜೆರಾಲ್ಡ್ ಟವರ್, ಮಂಗಳೂರು ನಗರದಲ್ಲಿ ಚುನಾಯಿತ ಪ್ರತಿನಿಧಿಗಳು ನಗರವನ್ನು ಸುಂದರಗೊಳಿಸುತ್ತೇವೆ ಎಂದು ಹೇಳುತ್ತಾರೆ. ಇದು ಹಾಸ್ಯಾಸ್ಪದ. ಯಾಕೆಂದರೆ ಸುಂದರಗೊಳಿಸುವ ಕಾಮಗಾರಿಗಳಲ್ಲಿ 50% ಕಾಮಗಾರಿ ಅವೈಜ್ಞಾನಿಕ, ಜನರು ಮೆಚ್ಚುವ ಕಾಮಗಾರಿ ಕೆಲಸ ಆಗಿಲ್ಲ ಎಂದರು. ನಾವು ಮಂಗಳೂರು ನಗರದಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿಗಳು ಏನು ಹೇಳ್ತಾರೆ ಅಂದರೆ, ನಾವು ನಗರವನ್ನು ಸುಂದರಗೊಳಿಸುತ್ತೇವೆ ಅಂತೇಳಿ. ನನಗೆ ಒಂದು ರೀತಿಯಲ್ಲಿ ಅದು ತಮಾಷೆ ಮಾತಿನಾಗೆ ಕಾಣ್ತದೆ. ಯಾಕಂತೇಳಿದರೆ, ನಾನು ಘಂಟಘೋಷವಾಗಿ ಪ್ರಮಾಣ ಮಾಡಿ ಹೇಳಲು ಸಿದ್ಧ. ಇವರು ಸುಂದರವಾಗ್ತದೆ, ಸುಂದರ ಮಾಡಬೇಕಂತೇಳಿ ಮಾಡಿದ ಕಾಮಗಾರಿಗಳಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳಾಗಿ 50% ಕೂಡ ಇವತ್ತು ಜನರು ಮೆಚ್ಚುವಂಥ ಕೆಲಸ ಇವತ್ತು ಆಗಿಲ್ಲ. ಇವತ್ತು ಸ್ಮಾರ್ಟ್ ಸಿಟಿ ಎಂಬ ಹೆಸರು ಕೊಡಬೇಕು, ಏನೂ ಇಲ್ಲದ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇವತ್ತು 25-30 ಲಕ್ಷದ ಕಾರಲ್ಲಿ ಸುತ್ತಾಡ್ತಾರೆ, ಕೋಟಿಗಟ್ಟಲೆದು ಬಂಗಲೆಯನ್ನು ಕಟ್ಟಿಸಿದ್ದಾರೆ. ನಾನು ರಾಜಕೀಯವನ್ನು 40-45 ವರ್ಷದಿಂದ ಹತ್ತಿರದಿಂದ ನೋಡಿದೆವು. ನನ್ನ 18 ವಯಸ್ಸಿನಲ್ಲಿ, ನನಗೀಗ 69, ಈ ವರ್ಷ ಮೇ ತಿಂಗಳಿಗೆ ಆಗ್ತದೆ. ಈಗ ನಮ್ಮ ಲೇಡಿಲ್ ಸರ್ಕಲ್, ನಮ್ಮ MG ರಸ್ತೆ ಲೇಡಿಲ್ ಸರ್ಕಲ್, ಈ ರಸ್ತೆ ಇವತ್ತು ಉಡುಪಿ, ಕುಂದಾಪುರ, ಬೈಂದೂರಿನಿಂದ ಎಲ್ಲ ಬರುವ ವಾಹನಗಳು, ಅದರ ಜೊತೆಯಲ್ಲಿ ನಮ್ಮ ನಗರ ಪಾಲಿಕೆ ಕಚೇರಿ ಕೂಡ ಅಲ್ಲಿಯೇ ಉಂಟು. ಆ ರಸ್ತೆ ಸುಮಾರು 3 ಸಾರಿ ಆಯಿತು ಅಗೆದದ್ದು. ನಾನಿವತ್ತು ಈ ಅಗೆಯುವುದರ ಬಗ್ಗೆ ಏನಂತ ಹೇಳಿದರೆ, ಮನೆಯಲ್ಲಿ ಒಂದು ಹೆಂಡತಿ ರುಚಿಯಾದ ಅಡುಗೆಯನ್ನು ಅಡುಗೆ ಕೋಣೆಯಲ್ಲಿ ಮಾಡಿಡ್ತಾಳೆ. ಆದರೆ ಆ ಮನೆಯ ಗಂಡ ಕುಡ್ಕೊಂಡು ಬಂದು ಆ ಅಡುಗೆ ಮಾಡಿದ ಎಲ್ಲ ಪಾತ್ರೆಗಳನ್ನು ಅಡುಗೆ ಸಮೇತ ಹೊರಗೆ ಬಿಸಾಡ್ತಾನೆ ಅಂತೇಳಿ ಹೇಳುವಾಗ, ಆ ಮಾಡಿದ ಅಡುಗೆ ತನ್ನ ಮಕ್ಕಳಿಗೆ ಮತ್ತು ತನ್ನ ಗಂಡನಿಗೆ ತನಗೆ ಅಂತೇಳಿ ಮಾಡಿದ್ದು ಅದು ಗಂಡ ಕುಡಿದು ಹೊರಗೆ ಬಿಸಾಡಿದರೆ ಹೇಗೆ ನೋವಾಗ್ತದೆ, ಅದೇ ನೋವು ಇವತ್ತು ನಾವು ಸಾರ್ವಜನಿಕರು ಅನುಭವಿಸ್ತಾ ಇದ್ದೇವೆ. ಒಟ್ಟಿನಲ್ಲಿ ಮಂಗಳೂರು ನಗರದಲ್ಲಿ ಸ್ಮಾರ್ಟ್ ಸಿಟಿಯ ಕಾಮಗಾರಿ ನಡೆದರೂ ಅರೆಬರೆ ಮತ್ತು ಅವೈಜ್ಞಾನಿಕ ಕಾಮಗಾರಿಗಳನ್ನೇ ನಾವು ಕಾಣುತ್ತೇವೆ. ಅಭಿವೃದ್ಧಿ ಹೆಸರಿನಲ್ಲಿ ಇಂತಹ ಕಾಮಗಾರಿಗಳು ನಡೆಯುತ್ತಿದ್ದು ಇದರಿಂದ ಜನಸಾಮಾನ್ಯರಿಗೆ ತುಂಬಾ ತೊಂದರೆಯಾದಂತಾಗಿದೆ. ಇನ್ನಾದರೂ ಜನತೆಗೆ ತೊಂದರೆ ಕೊಡದೆ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಎಂಬುವುದು ಎಲ್ಲರ ಆಶಯ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.